ನಮಸ್ಕಾರ. ಮೊದಲನೇದಾಗಿ 17ನೇ ವರ್ಷದ ವಾರ್ಷಿಕೋತ್ಸವದ ಶುಭಾಶಯಗಳು ತಾರಾನಾಥ್ ಸರ್ ಅವರಿಗೂ, ಕುಂದರ್ ಸರ್ ಅವರಿಗೂ ಹಾಗೂ ಎಲ್ಲ ಸಿಬ್ಬಂದಿಗಳು V4 ಚಾನೆಲ್ನ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ನಾನು ವಾರ್ಷಿಕೋತ್ಸವದ ಶುಭಾಶಯನ್ನು ಹೇಳಲಿಚ್ಛಿಸುತ್ತೇನೆ. ಹಾಗೆ ಇಂದು ವಿಶ್ವ ಯೋಗ ದಿನಾಚರಣೆ ಕೂಡ ಇದೆ. ಆ ದಿನದಂದು ನೀವು ಇಂಥ ಒಂದು ಕಾರ್ಯಕ್ರಮ ಅಂತ ಹೇಳಿದರೆ, ಇವರು ಈ ವಿಶೇಷ ಚೇತನ ಇವರ ಸ್ಕೂಲನ್ನು ಏನು ನಡೆಸ್ತಾ ಇದ್ದಾರೆ, ಇದು ಕೂಡ ಒಂದು ಯೋಗ ನಡೆಸುವ ಹಾಗೆ. ಇಂಥ ಯೋಗವನ್ನು ನಡೆಸುತ್ತಿರುವ ಎಲ್ಲ ಸಿಬ್ಬಂದಿಗಳಿಗೂ, ಶಾಲೆಗಳಿಗೂ, ಸಿಬ್ಬಂದಿಗಳಿಗೂ ಹಾಗೂ ಎಲ್ಲ ಅಲ್ಲಿರುವ ಇದು ಮಕ್ಕಳ ತಂದೆ ತಾಯಿಯರಿಗೂ ಕೂಡ ಶುಭಾಶಯವನ್ನು ಹೇಳಲು ಇಚ್ಛಿಸ್ಪಡ್ತೇನೆ. ಅಷ್ಟೇ. ನೋಡ್ತಾ ಇರುವಂಥ ಇಡೀ ಕರಾವಳಿ, ಇಡೀ ಕರ್ನಾಟಕದ ತುಳುನಾಡಿನ ಸಮಸ್ತರಿಗೆ ಕೂಡ ಒಂದು ಪ್ರೇರಣೆ ಆಗಲಿ ಅಂತ ಆಶಯ ವ್ಯಕ್ತಪಡಿಸ್ತಾ ನಾನು ನಮ್ಮ ವಾಹಿನಿಯ ಮುಖ್ಯಸ್ಥರಾಗಿರುವಂಥ ಲಕ್ಷ್ಮಣ್ ಪುಂದರ್ ಅವರು ಈ ಒಂದು ಗೌರವವನ್ನು ಸ್ಮರಣಿಕೆಯನ್ನು ವೀಣಾ ಮೇಡಮ್ ಅವರಿಗೆ ಕೊಡಬೇಕಂತ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ಎಸ್.